ವಿಶ್ವ ಹಿಂದೂ ಪರಿಷತ್ ಆಶ್ರಯದಲ್ಲಿ ವಿಟ್ಲ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ 38ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಚರಣೆ ವಿಟ್ಲದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಸೋಮವಾರ ಬೆಳಗ್ಗೆ ವಿಟ್ಲದ ಮೇಕಿನಪೇಟೆ ಶ್ರೀ ಮಹಾಮಾಯಿ ಮಂದಿರದಿಂದ ವಿಟ್ಲ ಮುಖ್ಯ ರಸ್ತೆಯ ಮೂಲಕ ಗಣೇಶ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಅನಂತ ಸದನಕ್ಕೆ ತರಲಾಯಿತು. ಬಳಿಕ ಅನಂತ ಸದನದಲ್ಲಿ ಶ್ರೀ ಗಣೇಶನ ಮೂರ್ತಿಯ ಪ್ರತಿಷ್ಠೆ, ಶ್ರೀ ಮಹಾಗಣಪತಿ ಹವನ ನಡೆಯಿತು. ಪಾಂಚಜನ್ಯ ಯಕ್ಷಗಾನ ಕಲಾತಂಡ ನೇರಳಕಟ್ಟೆ ಕಾಸರಗೋಡು ಅವರಿಂದ ಶ್ರೀರಾಮ ಕಾರುಣ್ಯ ಎಂಬ ಪೌರಾಣಿಕ ಕಥಾ ಪ್ರಸಂಗ ನಡೆಯಿತು. ಡಾಕ್ಟರ್ ಕೇತಂಬಾಡಿ ತಿಮ್ಮಪ್ಪರಯ್ಯವರು ಧ್ವಜಾರೋಹಣಗೈದರು. ವಿಟ್ಲ ಹನುಮಾನ ಪ್ರಿಂಟರ್ಸ್ನ ವೆಂಕಟೇಶ್ ಭಟ್ ಉದ್ಘಾಟಿಸಿದರು. ಪುತ್ತೂರು ಜಿಲ್ಲಾ ಗೋರಕ್ಷಾ ಪ್ರಮುಖ ಸರಪಾಡಿ ಅಶೋಕ್ ಶೆಟ್ಟಿ ಸಂದೇಶ ನೀಡಿದರು. ಭಜನೆ, ಮಹಾಪೂಜೆ, ವಿವಿಧ ಸ್ಪರ್ಧೆಗಳು, ಪ್ರತಿಭಾ ಪ್ರದರ್ಶನ, 2 ದಿನ ರಾತ್ರಿ ರಂಗಪೂಜೆ ನಡೆಯಿತು. ಸಮಾರೋಪ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಿದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಟ್ಲ ತಾಲೂಕು ಸಂಪರ್ಕ ಪ್ರಮುಖ ವಿನೋದ್ ಶೆಟ್ಟಿ ಅಡ್ಕಸ್ಥಳ ಅವರು ಗಣೇಶನ ಆರಾಧನೆ ಪ್ರಕೃತಿಯ ಆರಾಧನೆಯಾಗಿದೆ ಅಂತ ತಿಳಿಸಿದರು. ಮೂಲತಃ ಆಗಬೇಕಾದ ಎಲ್ಲಿ ಪರಿವರ್ತನೆಗಳು ಸಾಧ್ಯ ಅಂತ ಕೇಳಿದ್ರೆ ಮನ ಪರಿವರ್ತನೆಗಳಾಗಬೇಕಾಗಿದೆ. ಇವತ್ತಿನ ಅನಿವಾರ್ಯತೆ ಇವತ್ತು ಆಗಬೇಕಾದಂತ ಅನಿವಾರ್ಯತೆ. ಬಾಲಗಂಗಾಧರ ತಿಲಕರು 1893ರಲ್ಲಿ ಈ ಒಂದು ಗಣೇಶೋತ್ಸವವನ್ನ ಸಾರ್ವಜನಿಕ ನೆಲೆಗಟ್ಟಿಗೆ ತಂದರು. ಅಲ್ಲಿವರೆಗೆ ಅದಕ್ಕಂತ ನೆಲೆಗಟ್ಟು ಇರಲಿಲ್ಲ. 1893ರವರೆಗೆ ಅಲ್ಲಿ ಮನೆಗಳಲ್ಲಿ ನಡೀತಾ ಇತ್ತು. ಆದರೆ ಅದಕ್ಕೆ ಒಂದು ಸಾರ್ವಜನಿಕವಾದಂತಹ ನೆಲೆಗಟ್ಟನ್ನು ತಂದ ಮೇಲೆ ಮಾತ್ರ ಹೇಳ್ತಾರೆ, ನಿಮಗೆ ಒಂದು ರಾಷ್ಟ್ರಕ್ಕೆ ದೇವರು ಯಾರು, ನಿಮಗೆ ಸ್ವಾತಂತ್ರ್ಯಕ್ಕೆ ಒಂದು ದೇವರು ಯಾರು ಅಂತ ಕೇಳಿದ್ರೆ ಪ್ರಾಯಶಃ ಸಿಗುವಂತ ಉತ್ತರ ಯಾರು ಅಂತ ಕೇಳಿದ್ರೆ ಅದು ಗಣಪತಿ. ಬುಧವಾರ ಸಂಜೆ ಅನಂತ ಸದನದಿಂದ ಭವ್ಯ ಶೋಭಾಯಾತ್ರೆ ಚಾಲನೆ ನೀಡಲಾಯಿತು. ವಿಟ್ಲದ ಬೊಬ್ಬೆಕೇರಿ 4 ಮಾರ್ಗ ಜಂಕ್ಷನ್, ಪುತ್ತೂರು ರಸ್ತೆ, ಕಾಸರಗೋಡು ರಸ್ತೆ ಮೂಲಕ ಶೋಭಾಯಾತ್ರೆ ತೆರಳಿತು. ಶೋಭಾಯಾತ್ರೆಯಲ್ಲಿ ಭಜನೆ, ಚೆಂಡೆ, ನಾಸಿಕ್ ಬ್ಯಾಂಡ್ ಸೆಟ್, ಕೀಲು ಕುದುರೆ ಮೊದಲಾದ ಆಕರ್ಷಣೆಗಳು ಗಮನ ಸೆಳೆಯಿತು. ಶೋಭಾಯಾತ್ರೆ ವೇಳೆ ಭಕ್ತರು ತಮ್ಮ ಅಂಗಡಿ ಮನೆ ಮುಂದೆ ಆರತಿ, ಹೂಹಣ್ಣು ಕಾಯಿ ಇಟ್ಟಿದ್ರು. ಬೀದಿಯುದ್ದಕ್ಕೂ ಭಗಧ್ವಜ, ತಳಿರು ತೋರಣಗಳಿಂದ ಅಲಂಕರಿಸಿದ್ರು. ಬಳಿಕ ಗಣಪತಿಯ ವಿಸರ್ಜನೆ ನಡೆಯಿತು. ಈ ಸಂದರ್ಭ ಹಿರಿಯ ಕಾರ್ಯಕರ್ತರಾದ ಜತ್ತಪ್ಪ ಗೌಡ ನಾಯ್ತೋಟು, ವಿಟ್ಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಕೆಎನ್, ಗೌರವಾಧ್ಯಕ್ಷರಾದ ರಾಮದಾಸ್ ಶೆಣೈ, ಹರೀಶ್ ಕೆ, ಅರುಣ್ ವಿಟ್ಲದ ವಿಠ್ಠಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಈ ಸಂದರ್ಭ ಹಿರಿಯ ಕಾರ್ಯಕರ್ತರಾದ ಜತ್ತಪ್ಪಗೌಡ ನಾಯ್ತೋಟು, ವಿಟ್ಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಕೆಎನ್, ಗೌರವಾಧ್ಯಕ್ಷರಾದ ರಾಮದಾಸ್ ಶೆಣೈ, ಹರೀಶ್ ಕೆ, ಅರುಣ್ ವಿಟ್ಲ, ನಿವೃತ್ತ ತಹಶೀಲ್ದಾರ್ ಸೋಮಪ್ಪ ದೇವಾಡಿಗ, ಗೋವರ್ಧನ್, ರೋಹಿತ್ ಕಟ್ಟೆ, ರವಿಪ್ರಕಾಶ್, ಬಿ ವಿಶ್ವನಾಥ್ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.